ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ಪ್ರಮುಖ ಪ್ರವಾಸಿ ಸ್ಥಾನವಾದ ಪಿಲಿಕುಳ ಎಂಬ ಪ್ರದೇಶ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂತಹ ಮತ್ತು ದಕ್ಷಿಣ ಕನ್ನಡದ ಎಲ್ಲ ಜನರ ಒಂದು ಪ್ರಮುಖ ಪ್ರವಾಸಿ ತಾಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಪ್ರವಾಸಿ ತಾಣ ಇಂತಹ ಮಟ್ಟಕ್ಕೆ ಹೋಗಬೇಕಾದ್ರೆ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ 2 ಬಾರಿಯ ಶಾಸಕರಾದ ಉಮನಾಥ್ ಕೋಟ್ಯಾನ್ರವರ ಕೊಡುಗೆ ಮತ್ತು ಅವರು ತಂದಿರುವಂತಹ ಅನುದಾನವೂ ಸಹ ಮೆಚ್ಚುವಂಥದ್ದು. 2 ಬಾರಿ ಉಮನಾಥ್ ಕೋಟ್ಯಾನ್ರವರು ಮುಲ್ಕಿ ಮೂಡಬಿದ್ರೆ ಕ್ಷೇತ್ರವನ್ನು ಪ್ರತಿನಿಧಿಸಬೇಕಾದ್ರೆ ಆ ಕ್ಷೇತ್ರದ ಸರ್ವ ಜನಾಂಗದ ಸಹಾಯ, ಸರ್ವ ಜನಾಂಗದೊಟ್ಟಿಗೆ ಒಳ್ಳೆಯ ರೀತಿಯಿಂದ ಬೆರೆತು ಎಲ್ಲರೊಂದಿಗೆ ಸೌಹಾರ್ದವಾಗಿ ವರ್ತಿಸಿದ ಪರಿಣಾಮವಾಗಿ 2ನೇ ಬಾರಿಯೂ ಸಹ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಕಂಬಳ ಅಂತ ಹೇಳಿದರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪ್ರಖ್ಯಾತ ಕ್ರೀಡೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಕಂಬಳದಲ್ಲಿಯೂ ಸಹ ಉಮನಾಥ್ ಕೋಟ್ಯಾನ್ರವರಿಗೆ ಅವರದೇ ಒಂದು ಕೊಡುಗೆ ಇದೆ. ಅವರ ಸ್ವಕ್ಷೇತ್ರ ಮೂಡುಬಿದಿರೆಯಲ್ಲಿ ಕೋಟಿ ಚೆನ್ನಯ್ಯ ಕಂಬಳವನ್ನು ಬಹಳ ಅಭೂತಪೂರ್ವವಾಗಿ ಅವರು ನಿರ್ವಹಿಸಿದ ಕಾರಣ ಆ ಒಂದು ಕ್ರೀಡೆಗೆ ಬಹಳಷ್ಟು ಪ್ರೋತ್ಸಾಹವನ್ನು ಪಡೆಯುವಲ್ಲಿ ಅವರು ಯಶಸ್ವಿಯಾದರು. ಇಂತಹ ಉಮನಾಥ್ ಕೋಟ್ಯಾನ್ರೊಬ್ಬರು ಬರೀ ಶಾಸಕರು ಮಾತ್ರ ಅಲ್ಲ, ಅವರು ತುಳು ಅಕಾಡೆಮಿಯ ಅಧ್ಯಕ್ಷರಾಗಿ ನಾಟಕ ರಂಗದಲ್ಲಿ, ಸಿನಿಮಾ ರಂಗದಲ್ಲಿ, ಕ್ರೀಡೆಯಲ್ಲಿ ಎಲ್ಲದರಲ್ಲಿ ತನ್ನ ಪಾಲನ್ನು ಅವರು ಪಡೆದವ ಒಬ್ಬ ಶಾಸಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ, ಇದು ಹೇಳಲೇಬೇಕಾದ ವಿಷಯ ಯಾಕೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬನೇ ಒಬ್ಬ ಬಿಲ್ಲವ ಶಾಸಕ ಅಂತ ಹೇಳಿದರೆ ಅದು ಉಮನಾಥ್ ಕೋಟ್ಯಾನ್ರು. ಸರ್ವ ಸಮಾಜವನ್ನು ಹತ್ತಿರ ತಗೊಂಡು ಸರ್ವ ಸಮಾಜದ ಶಕ್ತಿಯೊಂದಿಗೆ ಅವರು ಒಳ್ಳೆಯ ನಿರ್ವಹಣೆಯನ್ನು ಈವನ್ ನಮ್ಮ ಕರ್ನಾಟಕದ ಸದನದಲ್ಲೂ ಅವರು ಪ್ರಶ್ನೆಗಳ ಮುಖಾಂತರ, ಅವರು ತಂದಿರುವ ಅನುದಾನದ ಮುಖಾಂತರ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರಗಳು ಬದಲಾಗ್ತದೆ, ರಾಜಕೀಯ ಸ್ಥಿತಿಗಳು ಬದಲಾಗ್ತದೆ, ಆದರೆ ಒಂದು ಕ್ಷೇತ್ರದಲ್ಲಿ ಶಾಸಕನಿಗೆ ಅವನದೇ ಆದ ಗೌರವ ಪ್ರೋಟೋಕಾಲ್ಗಳು ಇದೆ. ಇವತ್ತು ಈ ಪಿಲಿಕುಳದಲ್ಲಿ ಇವತ್ತು 10 ವರ್ಷದ ನಂತರ ಕಂಬಳದ ಕ್ರೀಡೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಯವರು ನೇತೃತ್ವದಲ್ಲಿ ಒಂದು ಸಮಿತಿ ಆಗ್ತದೆ. ಈ ಸಮಿತಿಯನ್ನು ಮಾಡಬೇಕಾದ್ರೆ ಕೊನೆಯ ಗಳಿಗೆವರೆಗೆ ಈ ಒಂದು ಲೋಕಲ್ ಶಾಸಕನಿಗೆ ಅದರ ವಿಷಯ ಗೊತ್ತಿರುವುದಿಲ್ಲ. ಅವರಿಗೆ ಗೊತ್ತಿಲ್ಲದೇನೆ ಅಲ್ಲಿ ಸಮಿತಿಯ ನಿರ್ಮಾಣ ಆಗ್ತದೆ. ತದನಂತರ ಒಂದು ಲಾಸ್ಟ್ ಮಿನಿಟ್ ಅಂತ ಹೇಳಿದ ಹಾಗೆ ಒಂದು ಇನ್ಫಾರ್ಮೇಷನ್ ಅವರಿಗೆ ಬರ್ತದೆ. ನಮ್ಮ ದಕ್ಷಿಣ ಕನ್ನಡದ DC ಅವರು ಅವರಿಗೆ ದೂರವಾಣಿಯ ಮುಖಾಂತರ ಕಾಲ್ ಮಾಡುವ ಮುಖಾಂತರ ಅವರಿಗೆ ವಿಷಯವನ್ನು ತಿಳಿಸ್ತಾರೆ. ತದನಂತರ 4ನೇ ತಾರೀಕಿಗೆ ಸೆಪ್ಟೆಂಬರ್ ಅದೇನು ಆ ಕರೆ ಅಂತ ಇದೆ ಅಲ್ಲಿ, ಅದರ ಒಂದು ಪೂಜೆಯನ್ನು ನೆರವೇರಿಸ್ತಾರೆ. ಅದಕ್ಕೂ ಸಹ ಅವರನ್ನು ಬಹಳ ಗೌಪ್ಯವಾಗಿ ಇಟ್ಕೊಂಡು ಆ ಕೆಲಸವನ್ನು ಮಾಡ್ತಾರೆ. ಹಾಗಾದರೆ ಒಬ್ಬ ಶಾಸಕನಿಗೆ ಅವರ ಪ್ರೋಟೋಕಾಲ್ ಪ್ರಕಾರ ಅವರಿಗೇನು ಮಾನ್ಯತೆ ಅವರದ್ದು ಇದೆ ಅದನ್ನು ಬದಿಗಿತ್ತಿ ಈ ರೀತಿಯ ಒಂದು ವರ್ತನೆಯನ್ನು ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾಡಳಿತ ಮತ್ತು ಕರ್ನಾಟಕದ ಸರ್ಕಾರ ಇವತ್ತು ಈ ರೀತಿಯ ವಿಷಯವನ್ನು ತಗೊಳ್ಬೇಕಾದ್ರೆ ಖಂಡಿತವಾಗಿ ಶಾಸಕರನ್ನು ಅವಗಣನೆ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾದರೆ ಇಷ್ಟು ಒಂದು ಬಲಿಷ್ಠ ಸಮಾಜದಲ್ಲಿ ಆ ರೆಪ್ರೆಸೆಂಟ್ ಮಾಡುವಂತಹ ಉಮನಾಥ್ ಕೋಟ್ಯಾನ್ರಿಗೆ ಈ ರೀತಿಯ ಅವಮಾನ ಆಗಬೇಕಾದ್ರೆ ಕಾರಣ ಏನು ಎಂಬ ಪ್ರಶ್ನೆ ಸ್ವಾಭಾವಿಕವಾಗಿ ಉದ್ಭವ ಆಗ್ತದೆ. ಇವತ್ತು ಕರ್ನಾಟಕ ಸರ್ಕಾರ ಅನುದಾನದ ಕೊರತೆಗಳಿಂದ ಡೆವಲಪ್ಮೆಂಟ್ಗಳ ಬಗ್ಗೆ ಏನೋ ಒಂದು ಚರ್ಚೆ ಮಾಡದೆ, ಏನೋ ಒಂದು ನಿರ್ವಹಣೆ ಮಾಡದೆ, ಇವತ್ತು ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾದ ಮಾನ್ಯ ದಿನೇಶ್ ಗುಂಡೂರಾವ್ರವರು ಪದೇ ಪದೇ ಮಂಗಳೂರಿಗೆ ಬರ್ತಾರೆ. ಸ್ವಾಭಾವಿಕ, ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್. ಆದರೆ ಸೌಜನ್ಯಕ್ಕಾದರೂ
ಅವರು ತನ್ನ ಕ್ಷೇತ್ರದಲ್ಲಿ ಕುಂದುಕೊರತೆಗಳಾಗುವಾಗ ಅದನ್ನು ಸರಿಪಡಿಸಿಕೊಂಡು ಹೋಗುವ ಜವಾಬ್ದಾರಿ ಅವರ ಮೇಲೆ ಇದೆ. ಖಂಡಿತವಾಗಿ ಹೇಳಬೇಕಾದ್ರೆ ಇವತ್ತು ಜಿಲ್ಲಾಧಿಕಾರಿಯವರ ಹಸ್ತಕ್ಷೇಪ ಅಥವಾ ಜಿಲ್ಲಾಧಿಕಾರಿಯವರು ಇದನ್ನು ಮಾಡಿದರೆ ಅಂತ ಹೇಳಿದರೆ ತಪ್ಪಾದೀತು. ಇದರ ಹಿಂದೆ ಷಡ್ಯಂತ್ರ ರಚಿಸುವವರು ಯಾರು, ಇದಕ್ಕೆ ಸರ್ಕಾರದ ಕುಮ್ಮಕ್ಕು ಏನಿದೆ, ಇದೆಲ್ಲ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗುವಂತಹ ಪ್ರಶ್ನೆಗಳು. ಹಾಗಿರಬೇಕಾದ್ರೆ ಸನ್ಮಾನ್ಯ ಉಮಾನಾಥ್ ಕೋಟ್ಯಾನ್ರವರಿಗೆ ಈ ರೀತಿಯ ಒಂದು ಅಗೌರವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಗಬೇಕಾದ್ರೆ ಖಂಡಿತವಾಗಿ ಬಿಲ್ಲವ ಸಮಾಜ ಇವತ್ತು ಎಚ್ಚೆತ್ತುಕೊಂಡಿದೆ. ಇವತ್ತು ನಮ್ಮ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು ಇವತ್ತು ಮಾತನಾಡುವ ಸ್ಥಿತಿಯಲ್ಲಿದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಇದನ್ನು ಖಂಡಿತವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇದು ಮುಂದಿನ ದಿವಸ ಇದಕ್ಕೆ ಇತ್ಯರ್ಥವನ್ನು ಪರಿಹಾರವನ್ನು ಮಾಡದಿದ್ದರೆ ಪ್ರಬಲವಾಗಿ ಒಂದು ನಮ್ಮ ನಿಲುವು ಏನಂತ ನಾವು ಸ್ಪಷ್ಟಪಡಿಸಬೇಕಾದ ಅನಿವಾರ್ಯತೆ ಖಂಡಿತ ಇದೆ. ಇದು ಬಿಲ್ಲವ ಸಮಾಜ ಅಂತ ಹೇಳಿದರೆ ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿರುವಂತಹ ಒಂದು ಪ್ರಬಲ ಸಮಾಜ. ಈ ಸಮಾಜ ಎಲ್ಲರೊಂದಿಗೆ ಬಹಳ ಉತ್ತಮ ರೀತಿಯ ಉತ್ತಮ ಬಾಂಧವ್ಯದಲ್ಲಿ ನಡೆದುಕೊಳ್ಳುವ ಸಮಾಜ. ಹಾಗಿರಬೇಕಾದ್ರೆ ಒಬ್ಬ ಶಾಸಕನನ್ನು ಈ ರೀತಿಯ ವರ್ತನೆಯಿಂದ ಅವರನ್ನು ದೂರ ಇಡುವಂಥದ್ದು ಸಹ ಖಂಡನೀಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಹಾಗಿರಬೇಕಾದ್ರೆ ಇದನ್ನು ಸರಿಪಡಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮಾನ್ಯ ಸ್ಪೀಕರ್ ಅವರಿಗೂ ಇದೆ. ಹಕ್ಕುಚ್ಯುತಿಯ ನೋಟಿಸನ್ನು ಈಗಾಗಲೇ ಉಮಾನಾಥ್ ಕೋಟ್ಯಾನ್ರವರು UT ಖಾದರ್ ಅವರಿಗೆ ಸಭಾಧ್ಯಕ್ಷರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಸೂಕ್ತವಾದ ಉತ್ತರವನ್ನು ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆ ನಿರೀಕ್ಷೆಯ ತಕ್ಕಂತೆ UT ಖಾದರ್ ಅವರು ಇದಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನು ಕಲ್ಪಿಸುವಂತಹ ಒಂದು ಕಾನ್ಫಿಡೆನ್ಸ್ ನಮಗೂ ಇದೆ. ಯಾಕಂತ ಹೇಳಿದರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕೀಯ ಸ್ಥಿತಿಗತಿಗಳೇ ಬೇರೆ. ಅದು ಕರ್ನಾಟಕದ ಇತರ ಕಡೆಗಳಲ್ಲಿ ನಡೆಯುವಂತಹ ರಾಜಕೀಯದ ಏನು ದುಷ್ಟಾಚಾರಗಳಿದೆ ಅದು ಖಂಡಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ. ಇಲ್ಲಿ ಎಲ್ಲರೂ ಬಹಳ ಸ್ನೇಹಮಯಿಯಾಗಿ ಎಲ್ಲ ಸಮಾಜದವರು ಒಟ್ಟಿಗೆ ರಾಜಕೀಯ ಒಂದು ರಂಗದಲ್ಲಿ ವಿಭಿನ್ನತೆ ಇದ್ದರೂ ಕೂಡ ಅದು ಮರುಕ್ಷಣವೇ ನಾವು ಬಹಳ ಉತ್ತಮ ರೀತಿಯಿಂದ ನಡ್ಕೊಳ್ಳುವಂತಹ ಒಂದು ಔದಾರ್ಯತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಆದ್ದರಿಂದ ಈ ಒಂದು ವಾತಾವರಣವನ್ನು ಕಲುಷಿತ ಮಾಡದೆ ಉಮಾನಾಥ್ ಕೋಟ್ಯಾನ್ರಿಗೆ ಏನೋ ಅಲ್ಲಿ ಒಂದು ಅಗೌರವ ಆಗಿದೆ ಅದನ್ನು ಪ್ರಶ್ನಿಸುವಂತಹ ಸಮುದಾಯ ನಮ್ಮ ಹತ್ರ ಇದೆ. ಮತ್ತು ನಮ್ಮ ಸಮುದಾಯದೊಂದಿಗೆ ಈ ಜಿಲ್ಲೆಯ ಎಲ್ಲ ಸಮುದಾಯಗಳು ಎಲ್ಲ ಇತರ ಸಮಾಜಗಳು ಸಹ ನಮ್ಮೊಂದಿಗೆ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಕರ್ನಾಟಕದಲ್ಲಿ ನಾವು ನೋಡಬೇಕಾದ್ರೆ ಇವತ್ತು ಹಲವಾರು ವಿಚಿತ್ರ ವಿದ್ಯಮಾನಗಳು ಇವತ್ತು ನಮ್ಮ ಎದುರಿವೆ. ಅದು ರಾಜಕೀಯ, ಅದು ಬೇಡ ಇಲ್ಲಿ ಮಾತಾಡೋದು. ಆದರೆ ಈ ರೀತಿ ಒಬ್ಬ ಶಾಸಕನಿಗೆ ಯಾಕಂತ ಹೇಳಿದರೆ ನಾನು ಹೇಳುವಂಥ ಒಂದೇ ಒಂದು ವಿಷಯ ಏನಂತ ಹೇಳಿದರೆ ಒಬ್ಬನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಡೆಯುವಂಥ ಯಾವುದೇ ಕಾರ್ಯಕ್ರಮ ಇರಲಿ ಆ ಕಾರ್ಯಕ್ರಮ ಆಗಬೇಕಾದ್ರೆ ಅದರ ಚೇರ್ಮನ್ಶಿಪ್ ಅದು ಇರಬೇಕು ಆ ಶಾಸಕನಿಗೆ. ಇದು ಪ್ರೋಟೋಕಾಲ್. ಹಾಗಿರಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಸಮರ್ಥ DC ಅವರು ಸಹ ಇದನ್ನು ಬಹಳ ಆಲೋಚನೆ ಮಾಡಿ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ಇದೆ. ಹಾಗಿರುವಾಗ ಏನಾದರೂ ತಪ್ಪು ನಡೆದಿದ್ದರೆ ಅದನ್ನು ಸರಿಪಡಿಸಿಕೊಂಡು ಹೋಗುವುದು ಸೂಕ್ತ ಅಂತ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಇದು ಒಂದು ಕ್ರೀಡೆ ಆಗಿರ್ಬೋದು, ಇನ್ನಿತರ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಆ ಕಾರ್ಯಕ್ರಮವನ್ನು ಸರಿಯಾಗಿ ಕೊಂಡೋಗುವಂತಹ ಒಂದು ವಿಷಯ ಜಿಲ್ಲಾಡಳಿತಕ್ಕಿದೆ, ಕರ್ನಾಟಕದ ಸರ್ಕಾರಕ್ಕಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಕಮ್ಯುನಿಟಿ ತರ್ತಾ ಇದೆ ಒಂದು ಆಗಿದ್ದು ಒಂದು ಅದೇನೋ ಒಂದು ಇದರಲ್ಲಿ ಆಗಿದ್ದನ್ನ ನೀವು ಕಮ್ಯುನಿಟಿ ಅವಮಾನ ಹಾಗೆ ಅಂತೆಲ್ಲ ಅದನ್ನ ತರೋದು ಯಾಕೆ ಅಂತ ಈ ಪ್ರಶ್ನೆಗೆ ಖಂಡಿತವಾಗಿ ಹೇಳ್ತೇನೆ. ತಗೊಂಡಿದ್ದಾರೆ, ವಿಚಾರ ತಗೊಂಡಿದ್ದಾರೆ, ನೀವು ಅದನ್ನ ಯಾಕೆ ಮಾಡಬೇಕು? ಶಾಸಕರು ಆ ವಿಷಯವನ್ನು ತಗೊಂಡಿದ್ದಾರೆ. ಶಾಸಕರು ಆ ವಿಷಯವನ್ನು ತಗೊಂಡಿದ್ದಕ್ಕೆ ಅವರಿಗೆ ಸೂಕ್ತವಾದ ಉತ್ತರ ಇಷ್ಟರವರೆಗೆ ಸಿಕ್ಕಿಲ್ಲ. ಅದಕ್ಕೆ ಬೇಕಾಗಿ ನಾನು ಹೇಳ್ತಾ ಇದ್ದೇನೆ, ನಾವು ಕಮ್ಯುನಿಟಿ ಅಂತ ಹೇಳಿದರೆ ನಾವು ಇತರ ಕಮ್ಯುನಿಟಿಗೆ ಏನು ಸಂಘರ್ಷಕ್ಕೆ ಇಳಿಯುವ ವಿಷಯ ಅಲ್ಲ. ಇದು ವಿಷಯ ಏನಂತ ಹೇಳಿದರೆ ಈ ಸಮಾಜಕ್ಕೆ ಯಾವಾಗಲೂ ಅನ್ಯಾಯ ಆಗಬಾರ್ದು ಅಂತ ಮಾತ್ರ, ಬೇರೆ ಏನಿಲ್ಲ. ಯಾಕೆ ಅಂತ ಹೇಳಿದರೆ ಅವರ ಅನುಮಾನವನ್ನೇ ನಾನು ಪ್ರಶ್ನಿಸ್ತಾ ಇದ್ದೇನೆ. ಇಲ್ಲ, ಖಂಡಿತವಾಗಿಲ್ಲ.
ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಾಳೆ ಅಲ್ಲ, ಸಭೆ ನಡೆಯದಿದ್ದರೆ ಈ ಕಾರ್ಯಕ್ರಮ ಹೇಗೆ ಆಗ್ತದೆ? ಪೇಪರಲ್ಲಿ ಬಂದಿದೆ, ಕಾರ್ಯಕ್ರಮ ನಡೆದಿದೆ, ಅಲ್ಲಿ ಪೂಜೆ. ಯಾಕಂತ ಹೇಳಿದರೆ ಇಷ್ಟೊಂದು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ. ಇವತ್ತು ಸ್ಮಾರ್ಟ್ ಸಿಟಿಯಿಂದಾಗಲಿ ಇನ್ನೊಂದಾಗಲಿ ತುಂಬ ಕಾರ್ಯಕ್ರಮಗಳು ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ನಡೆಯುವಾಗ ಆ ಶಾಸಕರಿಗೆ ಸಿಗುವ ಗೌರವ ಏನಿದೆ ಅದು ಖಂಡಿತವಾಗಿ ಸಿಗಲೇಬೇಕಲ್ಲ. ಯಾವಾಗ ಇದು 10 ವರ್ಷ ನಡೆದಿತ್ತು? 10 ವರ್ಷದ ಹಿಂದೆ ಮಾತ್ರ ನಡೆದದ್ದು. ಸರಿ, 10 ವರ್ಷದ ಹಿಂದೆ ಮಾತ್ರ ಕಮಲ ನಡೆದದ್ದು ಅಂತ ಹೇಳಿದೆ. ಹಾಂ, ಖಂಡಿತ BJP ಸರ್ಕಾರ ಇರುವಾಗ ಕಮಲ ಆಗಲಿಲ್ಲ. ಆದರೆ ಕ್ರೀಡೆಗೆ BJP ಸರ್ಕಾರ ಇರಲಿ ಯಾವ ಸರ್ಕಾರ ಇರಲಿ ಬಹಳ ಪ್ರೋತ್ಸಾಹವನ್ನು ಕೊಟ್ಟಿದೆ. ಕಂಬಳ ವಿಷಯದಲ್ಲಿ ನಾವು ರಾಜಕೀಯ ಮಾಡ್ತಾ ಇಲ್ಲ, ಕಂಬಳ ವಿಷಯದಲ್ಲಿ ಸರ್ಕಾರ ರಾಜಕೀಯ ಮಾಡ್ತಾ ಇದೆ, DC ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಅದು ಮಾಡಬಾರ್ದು ಅಂತ ನಾವು ಹೇಳು. ಸರಿ ಮಾಡಬೇಕು ಅವರು. ಹೌದು ಹೌದು, ಖಂಡಿತವಾಗಿ ಅದರ ಬಗ್ಗೆ ಅವರು ವಿಮರ್ಶೆ ಮಾಡಲೇಬೇಕಾಗ್ತದೆ. ನಾನು ಹೇಳಲಿಕ್ಕೆ ಅಸಮರ್ಥನಾಗಿದ್ದೇನೆ. ದಕ್ಷಿಣ ಕನ್ನಡ ಮತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿದ್ಯಾವಂತರ ನಾಡು ಅಂತ ಒಂದು ಹೆಸರಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆಯುವಂಥ ವಿದ್ಯಮಾನ ನೋಡಿದರೆ ಬಹಳ ಬೇಸರ. ಯಾಕಂತ ಹೇಳಿದರೆ ಹಿಂದುಳಿದ ವರ್ಗದ ಸಮಾಜದ ಒಬ್ಬ ನಾಯಕ, ನಾವು ಬಿಲ್ಲವ ಸಮಾಜ ಅಂತ ಹೇಳುವುದಿಲ್ಲ, ಹಿಂದುಳಿದ ವರ್ಗದ ಒಬ್ಬ ರಾಜಕಾರಣಿ. ಅವರು ಬಿಲ್ಲವ ಸಮಾಜ ಇರ್ಬೋದು, ಇನ್ನಿತರ ಸಮಾಜದ ಯಾರೇ ಆದರೂ ನಾವು ಅದನ್ನು ಪರಿಗಣನೆಗೆ ತೆಗೊಳ್ಳುವುದು ನಮ್ಮ ಕರ್ತವ್ಯ. ಯಾಕಂತ ಕ್ಷೇತ್ರದ ಶಾಸಕನಾಗಿ ಬಹಳಷ್ಟು ಅನುದಾನವನ್ನು ತಂದ ಮುಲ್ಕಿ ಮೂಡುಬಿದಿರೆ ಕ್ಷೇತ್ರದ ಶಾಸಕರು ಎಲ್ಲ ಸಮಾಜದ ಪ್ರೀತಿಗೆ ಪಾತ್ರರಾದಂಥ ಎಲ್ಲರನ್ನು ಕೂಡಿಸಿಕೊಂಡು ಹೋಗುವಂಥ ಒಬ್ಬ ಶಾಸಕ ಅಂತ ಹೇಳಿದರೆ ಉಮಾನಾಥ್ ಕೋಟ್ಯಾನ್. ಈ ಒಂದು ಪ್ರಮೇಯ ಬುದ್ಧಿವಂತರ ವಿದ್ಯಾವಂತರ ಜಿಲ್ಲೆಯಲ್ಲಿ ವಿದ್ಯಾವಂತ ಒಬ್ಬ ಜಿಲ್ಲಾಧಿಕಾರಿ ಇದ್ದು ಕೂಡ ಒಬ್ಬ ಹಿಂದುಳಿದ ವರ್ಗದ ಸಮಾಜದ ಶಾಸಕರಿಗೆ ಅಗೌರವ ತೋರಿದರೆ ಅದು ಈ ಜಿಲ್ಲೆಯ ಹಿಂದುಳಿದ ವರ್ಗದ ಸಮಾಜದವರಿಗೆ ಮಾಡಿದಂಥ ಒಂದು ಅಪಚಾರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬೇರೆ ಎಲ್ಲ ಕಡೆಯಲ್ಲಿ ನೋಡ್ತೇವೆ, ಹಿಂದಿನಿಂದ ಕೂಡ ಹಿಂದುಳಿದ ಸಮಾಜ ಬಹಳ ಶೋಷಣೆಗೆ ಒಳಗಾಗಿ ಮೇಲೆ ಬಂದದ್ದು. ಬೇರೆ ಬೇರೆ ಸಮಾಜ ಇರಬಹುದು, ಬಿಲ್ಲವ ಸಮಾಜ ಬೇರೆ ಬೇರೆ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಅವಕಾಶಗಳು ಇರಲಿಲ್ಲ. ಅಂಥ ಈ ಒಂದು ಸಮಾಜ ಈಗ ವಿದ್ಯೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಮುಂದೆ ಬಂದು ತನ್ನದೇ ಆದ ಒಂದು ಅಸ್ತಿತ್ವವನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದೆ. ತಾವು ಕೂಡ ಕಂಡಿದ್ದೀರಿ, ಬಿಲ್ಲವ ಸಮಾಜ ಅಂತಲ್ಲ, ಹಿಂದುಳಿದ ವರ್ಗದ ಸಮಾಜ ಯಾವಾಗಲೂ ಶಾಂತಿ ಪ್ರಿಯರು. ಯಾಕಂತ ಹೇಳಿದರೆ ಅವರಿಗೆ ಈ ದೊಂಬಿ ಗಲಾಟೆ ಅದು ಎಲ್ಲ ಅಗತ್ಯ ಇಲ್ಲ. ಯಾಕಂದರೆ ದುಡಿದು ತಿನ್ನುವ ಸಮಾಜ ಹಿಂದುಳಿದ ಸಮಾಜ ಅಂತ ಹೇಳಿದರೆ, ಕಷ್ಟಪಟ್ಟು ದುಡಿದು ತಿನ್ನುವ ಸಮಾಜ. ಅವರಿಗೆ ಈ ಬಾಕಿ ವಿಚಾರಕ್ಕೆ ತಲೆ ಕೊಡಲಿಕ್ಕೆ ಸಮಯವೂ ಇಲ್ಲ, ಅದು ಅಗತ್ಯವೂ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕಂತ ಹೇಳಿದರೆ ಅದನ್ನು ಗಣನೆಗೆ ತೆಗೆದುಕೊಳ್ಳುವವರು ಕೂಡ ಕಮ್ಮಿ. ಇಂಥ ಒಂದು ಸಮಯದಲ್ಲಿ ಕ್ಷೇತ್ರದ ಶಾಸಕರು ಅವರನ್ನು ಅಪಚಾರ ಮಾಡುವುದು ಅಷ್ಟು ಸರಿಯಲ್ಲ. ನನ್ನ ಪ್ರಕಾರ ಒಂದು ಹಿಂದುಳಿದ ವರ್ಗದ ತಾಳ್ಮೆಗೂ ಇತಿಮಿತಿ ಅಂತ ಉಂಟು. ಆ ಒಂದು ಮಿತಿಯಲ್ಲಿ ನಾವು ಇರಬೇಕೆ ಅಥವಾ ಆ ಇತಿಮಿತಿಯನ್ನು ಮೀರಿ ವರ್ತಿಸಬೇಕಂತ ಒಂದು ಕ್ವಶನ್ ಮಾರ್ಕ್ ಈ ಒಂದು ಈಗ ಉದ್ಭವ ಆಗ್ತಾ ಇದೆ. ನಾವು ಕ್ಷೇತ್ರದ ಶಾಸಕರು ರವಿಶಂಕರ್ ಮಿಜಾರ್ರವರು ಹೇಳಿದಾಗೆ ಬಿಲ್ಲವ ಸಮಾಜದ ನಾಯಕರು ಸರಿ, ಅದು ಒಪ್ಪುವ. ಯಾಕೆ ಬಿಲ್ಲವ ಸಮಾಜದ ನಾಯಕರು ಅಂತ ಹೇಳಿದರೆ ನಾವು ಎದೆ ತಟ್ಟಿ ಹೇಳ್ತೇವೆ, ಬಿಲ್ಲವ ಸಮಾಜದ ನಾಯಕರು, ಹಿಂದುಳಿದ ವರ್ಗದ ನಾಯಕರು.
ಯಾಕೆ ಹೀಗೆ ಆಗ್ತದೆ? ತಾವು ಎಲ್ಲ ಅಸಮಾನತೆಯನ್ನು ಹೋಗಲಾಡಿಸುವ ದೃಶ್ಯ ಮಾಧ್ಯಮದವರು. ಇದನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಎಲ್ಲಿ ಅನ್ಯಾಯ ಆಗ್ತದೆ ಅವನ್ನು ಸರಿಪಡಿಸುವಂಥ ಜವಾಬ್ದಾರಿ ಹೊತ್ತ ಎಲ್ಲ ಬಂಧುಗಳು. ಇಂಥ ಒಂದು ಸಮಸ್ಯೆ ಉಲ್ಬಣ ಆದಾಗ ತಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ನ್ಯಾಯ ದೊರಕಿಸಿಕೊಡುವಲ್ಲಿ ತಾವು ಕೂಡ ಯಶಸ್ವಿಯಾಗಿದ್ದೀರಿ. ತಮ್ಮ ಪಾತ್ರ ಮಹತ್ತರವಾದದ್ದು. ನಮಗೆ ಈ ಒಂದು ವಿಷಯದಲ್ಲಿ ಜಿಲ್ಲಾಧಿಕಾರಿಯವರು, ಜಿಲ್ಲಾಡಳಿತ, ಕ್ಷೇತ್ರದ ಶಾಸಕರನ್ನು ಕರೆಸಿ ಹಿಂದುಳಿದ ಸಮಾಜಕ್ಕೆ ಆಗುವ ಅಪಚಾರವನ್ನು ತಡೆಯುವಲ್ಲಿ ಅವರು ಪ್ರಾಮಾಣಿಕವಾದ ಕೆಲಸವನ್ನು ಮಾಡಬೇಕಾಗ್ತದೆ. ಆದಷ್ಟು ಶೀಘ್ರವಾಗಿ ಅವರು ಶಾಸಕರನ್ನು ಕರೆಸಿ ಈ ಒಂದು ಪಿಲಿಕುಳದಲ್ಲಿ ಆಗುವ ಕಂಬಳದ ಸಮಸ್ಯೆಯನ್ನು ಪರಿಹರಿಸ್ತಾರೆ ಎಂಬ ವಿಶ್ವಾಸ ಇದೆ. ಒಂದು ವೇಳೆ ಇದು ಹೀಗೆ ಕೂಡ ಮುಂದುವರಿದರೆ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣುವವರೆಗೆ ನಾವು ಕೂಡ ವಿರಮಿಸುವುದಿಲ್ಲ. ಇದು ಸತ್ಯ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ